ಹೆಜಮಾಡಿ ಪಡುಬಿದ್ರಿಯ ಸಹಕಾರಿ ವ್ಯವಸಾಯಿಕ ಸೊಸೈಟಿಯಲ್ಲಿ ಲಕ್ಷಾಂತರ ರೂಪಾಯಿ ನಕಲಿ ಗೋಲ್ಡ್ ಹಗರಣ ನಡೆದಿದ್ರು ಪೊಲೀಸರಿಗೆ ಯಾಕೆ ದೂರು ಕೊಟ್ಟಿಲ್ಲ, ಇದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರಾ ಅನ್ನೋದಾಗಿ ಪಡುಬಿದ್ರಿ ಸಿಎ ಬ್ಯಾಂಕ್ ಮಹಾಸಭೆಯಲ್ಲಿ ದಲಿತ ಮುಖಂಡ ಶೇಖರ್ ಹೆಜಮಾಡಿ ಪ್ರಶ್ನಿಸಿದ್ದಾರೆ. ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ನಡೆಯಿತು. ಏನೆಲ್ಲ ಚರ್ಚೆಗಳಾಯಿತು ಅನ್ನೋ ಬಗ್ಗೆ ವಿಸ್ತೃತವಾದ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಪ್ರಶ್ನೆಗೆ ಉತ್ತರಿಸಿದ ಸಿಎ ಬ್ಯಾಂಕ್ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಅವರು, ಪೊಲೀಸ್ ದೂರು ನೀಡಿದರೆ ಪತ್ರಿಕೆ ಟಿವಿಯಲ್ಲಿ ಇದು ಬಂದು ಸಂಸ್ಥೆಯ ಹೆಸರಿಗೆ ಧಕ್ಕೆಯಾಗುತ್ತೆ ಎಂಬ ನಿಟ್ಟಿನಲ್ಲಿ ಗೌಪ್ಯತೆಯನ್ನು ಕಾಪಾಡಲಾಗಿದೆ. ನಕಲಿ ಗೋಲ್ಡ್ ಇರಿಸಿದ ಪಾರ್ಟಿ ಅದನ್ನು ಮರಳಿ ಪಡೆದಿದ್ದಾರೆ ಎಂದರು. ಇದಕ್ಕೆ ಆಕ್ರೋಶಗೊಂಡ ಶೇಖರ್ ಹೆಜಮಾಡಿ, ಹಣ ಸಾರ್ವಜನಿಕರದ್ದು, ನಮ್ಮ ಸಂಸ್ಥೆಗೆ ಮೋಸ ಮಾಡಿದ್ದಾರೆ. ಅವರ ವಿರುದ್ಧ ದೂರು ನೀಡಿದರೆ ಮಾಧ್ಯಮಗಳಲ್ಲಿ ಬಂದು ಸಂಸ್ಥೆಯ ಹೆಸರು ಹಾಳಾಗುತ್ತೆ ಅಂತಾದ್ರೆ ನಾನು ಕೂಡ ನಕಲಿ ಬಂಗಾರ ತರ್ತೇನೆ, ನನಗೂ ಒಂದಿಷ್ಟು ನಗದು ನೀಡಿ, ನನಗೆ ಸಾಧ್ಯವಾದಾಗ ಅದನ್ನು ಬಿಡಿಸಿಕೊಳ್ತೇನೆ, ಹಣ ನೀಡುತ್ತೀರಾ ಅಂದಾಗ ಅಧ್ಯಕ್ಷರು ಮಾತು ಬಾರದಂತಾದ್ರು. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಯಾಕಂದ್ರೆ ನಮ್ಮ ನೋಡಿ ಯಾಕೆಂತೇಳಿದ್ರೆ ಈಗ ಪತ್ರಿಕರಲ್ಲಿ ಇರುವುದಕ್ಕೆ ಸಂವಿಧಾನದ ಆಚರಣೆ ಹಂಗಲ್ಲ. ಯಾಕೆಂತಂದ್ರೆ ಪೇಪರ್ ಅಲ್ಲಿ ಬರೋದು ನೋಡಿ ಈ ತರ ಆಗಿದೆ ಅಂತ ನೀವು ನೋಡಿ ನಮ್ದು ಪೇಪರ್ ಅಲ್ಲಿ ನಮ್ಮ ಹೆಸರು ಹಾಕ್ತೀರಲ್ಲ, ಇದನ್ನು ಕೂಡ ಹಾಕ್ಬೇಕಲ್ಲ ನೀವು ನೋಡಿ. ಜನವರಿ 20 ಅದ ಗೊತ್ತಿಲ್ಲ, ನೀವು ಕಂಪ್ಲೇಂಟ್ ಕೊಡಿ. ನಾವು ತಪ್ಪಾಗಿದೆ ನಿಮ್ಮಲ್ಲಿ ಸರಿಯಾಗಿ ನಡೀತಾ ಇದೆ, ಒಪ್ಕೊಳ್ತೇವೆ. ಇದು ನಿಮ್ಮ ಆಫೀಸ್ನ ಸೀಲಲ್ವಾ? ಹೌದು, ಅದು ಅಲ್ಲಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಯಾಕಂದ್ರೆ ಅದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲ ನೋಡಿ, ಇಷ್ಟು ಸಮಯ ಆಯ್ತು, ನೀವು ಅದಕ್ಕೆ ಒಂದು ಕಂಪ್ಲೇಂಟ್ ಮಾಡಿದ್ರೆ ಒಂದು ರೈಟಿಂಗ್ ಕೊಡ್ಬೇಕು ಬೇಡ? ನೀವು ಯೋಗ್ಯರು ಮಾತಾಡೋದು ಸಮಂಜಸ ಆಗುದಿಲ್ಲ. ಯಾರಿಗಾದ್ರೂ ತೊಂದರೆ ಆದ್ರೆ ನೀವು ಕೂಟ. ಇನ್ನು 10,000 ರೂಪಾಯಿ ಶೇರ್ ಹೊಂದಿದವರು ಮಾತ್ರ ಸಂಸ್ಥೆಯ ಚುನಾವಣೆಗೆ ನಿಲ್ಲಬಹುದು ಎಂಬ ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ. ಅವಿರೋಧ ಆಯ್ಕೆಯಾಗಬೇಕೆಂಬ ನೆಲೆಯಲ್ಲಿ ಈ ನಿರ್ಧಾರ ತಾಳಿದಂತಿದೆ. ಇದು ಶ್ರೀಮಂತರ ಸಂಸ್ಥೆಯಲ್ಲ, ಬಡ ಕೃಷಿಕರ ಹೆಸರಿನಲ್ಲಿ ನಡೀತಾ ಇರುವ ಸಂಸ್ಥೆ. ಬಡವನಿಗೂ ಚುನಾವಣೆಗೆ ನಿಲ್ಲುವ ಅವಕಾಶ ದೊರಕಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲು 1,000 ರೂಪಾಯಿ ಶೇರ್ ಇದ್ದವರಿಗೂ ಅವಕಾಶ ದೊರಕುವಂತಹ ನಿರ್ಣಯ ಕೈಗೊಳ್ಳುವಂತೆ ಉದ್ಯಮಿ ಮಿಥುನ್ ಹೆಗ್ಡೆ ಆಗ್ರಹಿಸಿದರು. ಇದಕ್ಕೆ ಸದಸ್ಯರೆಲ್ಲರೂ ಧ್ವನಿ ಸೇರಿಸಿದ್ದರಿಂದ ಮುಂದಿನ ಸಭೆಯಲ್ಲಿ ಈ ಬೈಲಾ ಬದಲಾವಣೆ ನಡೆಸುವುದಾಗಿ ನಿರ್ಣಯ ಮಾಡಲಾಯಿತು. ಎಲ್ಲ ಜಾತಿ ಧರ್ಮಗಳ ಸದಸ್ಯ ಬಲ ಹೊಂದಿರುವ ಈ ಸಿಎ ಬ್ಯಾಂಕಿನಲ್ಲಿ ನಮ್ಮ ವರ್ಗದ ಜನರಿಗೆ ವಂಚಿಸಲಾಗಿದೆ ಎಂದು ಆಪಾದನೆ ಕೇಳಿ ಬಂದಾಗ ನಮ್ಮದು ಖಾಸಗಿ ಸಂಸ್ಥೆ, ಇದರಲ್ಲಿ ಮೀಸಲಾತಿಗೆ ಅವಕಾಶ ಇಲ್ಲ ಎಂದ ಅಧ್ಯಕ್ಷರ ಮಾತಿಗೆ ಆಕ್ಷೇಪ ವ್ಯಕ್ತವಾಯಿತು. ಈ ಬಗ್ಗೆ ಪರಿಶೀಲಿಸುವ ಭರವಸೆ ವ್ಯಕ್ತವಾಯಿತು. ಸುಮಾರು 1,90,00,000 ರೂಪಾಯಿ ವೆಚ್ಚದ ನೂತನ ಸಂಸ್ಥೆಯ ಕಟ್ಟಡದ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಹಿರಿಯ ರಾಜಕೀಯ ಮುಖಂಡ ರವೀಂದ್ರನಾಥ ಜಿ ಹೆಗ್ಡೆ ಒತ್ತಾಯಿಸಿದರು. ಒಟ್ಟಾರೆಯಾಗಿ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಸಭೆಯನ್ನು ನಡೆಸಲು ಪ್ರಯತ್ನಿಸಲಾಯಿತಾದರೂ ಗೊಂದಲದ ನಡುವೆಯೇ ಸಭೆ ನಡೆಯಿತು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರಿ.